ಮಂಗಳೂರು ಅಕ್ಷಯ ಪಾತ್ರೆ ಪ್ರತಿಷ್ಠಾನದ ವತಿಯಿಂದ ಕೊರೋನಾ ಲಾಕ್ಡೌನ್ ಸಮಸ್ಯೆ ಹಾಗೂ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವವರಿಗೆ ಕಿಟ್ ವಿತರಿಸುವಂತಹ ಕಾರ್ಯಕ್ರಮ ನಗರದಲ್ಲಿ ನಡೆಯಿತು. ಲೆಕ್ಕ ಪರಿಶೋಧಕ ಎಸ್ ನಾಯ್ಕ್ ಮಾತನಾಡಿ, ತುಳುನಾಡಿನಲ್ಲಿ ಸಂಸ್ಕೃತಿ ಸಂಸ್ಕಾರವನ್ನ ಪಾಲನೆ ಮಾಡಿಕೊಂಡು ಬರಲಾಗ್ತಾ ಇದೆ. ಗೋವು ಪೂಜೆ, ಅಶ್ವತ್ಥ ಪೂಜೆ ಸೇರಿದಂತೆ ಎಲ್ಲಾ ಪೂಜೆಗಳನ್ನ ಚಾಚು ತಪ್ಪದೆ ಮಾಡ್ತಾರೆ. ಕಲಿಯುಗದಲ್ಲಿ ಹರಿನಾಮ ಸ್ಮರಣೆ ಮಾಡಬೇಕೆಂದು ಪುರಂದರದಾಸರು ಹೇಳಿದ್ದಾರೆ. ಇನ್ನು ನಂತರ ಹರಿಚರಣದಾಸ ಸ್ವಾಮೀಜಿ ಮಾತನಾಡಿ, ಅಕ್ಷಯ ಪ್ರತಿಷ್ಠಾನ ಕಾರ್ಯಕ್ಕೆ ಶುಭ ಹಾರೈಸಿ 12,000 ರೇಷನ್ ಕಿಟ್ ವಿತರಣೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ವಿಶ್ವನಾಥ, ಸುರೇಂದ್ರ ಆಚಾರ್ಯ, ಸುರೇಶ್ ಶೆಣೈ ಪಾಲ್ಗೊಂಡಿದ್ರು. ನಾವು ಬಿಸಿ ಊಟವನ್ನು ಕೊಡ್ತಾ ಇದ್ದೀವಿ. ಊಟವನ್ನು ತಯಾರು ಮಾಡಿ ನಮ್ಮ ಅಡುಗೆ ಕೊನೆಯಲ್ಲಿ ಕೊಡ್ತಾ ಇದ್ದೀವಿ. ಈಗ ಇಷ್ಟು ತನಕ ನಾವು 50,000 ಜನರಿಗೆ ನಾವು ಊಟ ಕೊಟ್ಟಿದ್ದೀವಿ. ಅಲ್ಲಿ ವೆನ್ಲಾಕ್ ಹಾಸ್ಪಿಟಲಲ್ಲಿ ನಾವು ಆಶಾ ಕಾರ್ಯಕರ್ತರಿದ್ದಾರಲ್ಲ, ಆಶಾ ಕಾರ್ಯಕರ್ತರು ದೇ ಆರ್ ಫ್ರಂಟ್ ವಾರಿಯರ್ಸ್ ಅಂತ, ಅಂದರೆ ಮುಂದೆ ಇದ್ದದ್ದು ಸೈನಿಕರಂತ ಅವರು ಇದಕ್ಕೆ. ಅವರಿಗೆ ನಾವು ಲಂಚ್ ಮತ್ತು ಡಿನ್ನರ್ ನಾವು ಕೊಡ್ತಾ ಇದ್ದೀವಿ. ಯಾಕೆಂದರೆ ಅವರು ಬೆಳಗ್ಗೆ ಎದ್ದೇಳಿ ಈಗ ಅಡುಗೆ ಸಹ ಮಾಡಲಿಕ್ಕಾಗಲ್ಲ. ಈಗ ಅಂಥದ್ದವರಿಗೆ ಮತ್ತೆ ಇಲ್ಲಿ ಬಂದ ನಂತರ ನಾವು ಲಂಚ್ ಮತ್ತು ಡಿನ್ನರ್ ಕೊಡ್ತಾ ಇದ್ದೇವೆ. ಮತ್ತು ಲೇಡಿ ಘೋಷಣ ಹಾಸ್ಪಿಟಲಲ್ಲಿ ನಾವು ಈ ಒಂದು ಪೇಷಂಟ್ಸ್ ಅಟೆಂಡಿಸ್ ಇರ್ತಾರಲ್ಲ, ಪೇಷಂಟ್ಸ್ ಅಟೆಂಡಿಸ್ ನಾವು ಅವರಿಗೆ ಕೊಡ್ತಾ ಇದ್ದೇವೆ ಈ ಒಂದು ಊಟವನ್ನು. ಕೃಷ್ಣನ ಕೈರಿಂದ ಆಗ್ತಾ ಇದೆ ಅಂತ ನಮಗೂ ಗೊತ್ತುಂಟು. ಸಮಾಜದಲ್ಲಿ ಮುನ್ನಡೆಯಬೇಕಾದ್ರೆ ಗುರಿ ಮತ್ತು ಗುರು ಎರಡು ಬೇಕಾಗ್ತದೆ. ಆವಾಗ ಮಾತ್ರ ನಾವು ಮುನ್ನಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಗುರುಗಳ ಮಾರ್ಗದರ್ಶನ ಬೇಕು, ಹಾಗೂ ಕೂಡ ನಾವೊಂದು ಗುರಿ ಇಟ್ಟುಕೊಳ್ಬೇಕು ಸಮಾಜದಲ್ಲಿ. ಆವಾಗ ಪರಿಸ್ಥಿತಿ ಏನಾಗ್ತದೆ, ಗುರಿ ಇಟ್ಕೊಂಡಿದ್ದೇವೆ ಆದರೆ ಇಂಥ ಒಂದು ಕೋವಿಡ್ ಅಂತ ಸಿಟ್ಯುವೇಶನ್ ಬಂದು ನಮ್ಮ ಗುರಿ ತಲುಪಲಿಕ್ಕೆ ಆಗೋದಿಲ್ಲ ಅಂತೇಳಿ ನೋಡಿರ್ಬೋದು. ನಮ್ಮ ಇಲ್ಲಿ ಸ್ಮಾರ್ಟ್ ಸಿಟಿ ಮಾಡ್ತಾ ಇದ್ದೇವೆ ಮಂಗಳೂರು, ಅಲ್ಲಲ್ಲಿ ಕಡ್ದಾಕಿದ್ದಾರೆ. ಕೆಲವು ಸಾರಿ ರೋಡಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಆದರೆ ಸೀದಾ ದಾರಿಯಲ್ಲಿ ಹೋಗ್ಲಿಕ್ಕೆ ಬೇರೆ ದಾರಿ ಕೂಡ ಇರ್ತದೆ. ನಾವು ಇಂಥ ಒಂದು ಪ್ರದೇಶವನ್ನು ಮುಟ್ಟಬೇಕಂತ ಗುರಿ ಇಟ್ಟರೆ ಯಾವುದೇ ದಾರಿಯಲ್ಲಾದರೂ ನಾವು ಹೋಗ್ಲಿಕ್ಕೆ ಆಗ್ತದೆ. ನಮ್ಮ ಒಂದು ಬ್ಯೂಟಿಫುಲ್ ಫೋಟೋ ಕೂಡ ಡಾರ್ಕ್ ರೂಮಲ್ಲೇ ಡೆವಲಪ್ ಆಗೋದು. ದಟ್ ಮೀನ್ಸ್ ಇಫ್ ದೆರ್ ಈಸ್ ಡಾರ್ಕ್ನೆಸ್ ಇನ್ ಯುವರ್ ಲೈಫ್ ಮೀನ್ಸ್ ಗಾಡ್ ಈಸ್ ಕ್ರಿಯೇಟಿಂಗ್ ಎ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್ ಫ್ಯೂಚರ್ ಫಾರ್ ಅಸ್. ಆದ್ದರಿಂದ ನಾವು ಸುಖ ದುಃಖವನ್ನು ಒಂದು ಸಮಾನವಾಗಿ ಸ್ವೀಕರಿಸುವ ಒಂದು ಮನೋಭಾವನೆ ನಮ್ಮಿರಬೇಕು. ನಾವು ಹೇಳ್ತೇವೆ ಕಷ್ಟ ಬಂದಾಗ, ದೇವರೇ ನೀನು ಯಾಕೆ ಕಷ್ಟ ಕೊಟ್ಟೆ, ನಮಗೆ ಏನು ದೇವರು ಇದ್ದಾನ ಇಲ್ವಾ, ಇಂಥ ಎಲ್ಲ ಪರಿಸ್ಥಿತಿ ಬರ್ತದೆ. ಆದರೆ ನಮಗೆ ಸುಖ ಬರುವಾಗ ದೇವರೇ ನನಗೆ ಯಾಕೆ ಸುಖ ಕೊಟ್ಟೆ ಅಂತ ಯಾರಾದರೂ ಕೇಳಿದುಂಟಾ? ಇಲ್ಲ. ಆದ್ದರಿಂದ ನಾವು ಸಮಚಿತ್ತವಾಗಿ ಎರಡನ್ನು ಕೂಡ ಸ್ವೀಕರಿಸಬೇಕು.